ರಾಜ್ಯಡು ಶಾಲೆಲೇನು ಪಿರ ಸುರು ಮಲ್ಪನ ಬಗೆಟ್ ಸರ್ಕಾರ ಸ್ಪಷ್ಟ ನಿರ್ಧಾರದಿತ್ತೊಂದು ಪೋಷಕರೆಡ ಉಂಡಾವೊಂದುಪ್ಪುನ ಗೊಂದಲ ನಿವಾರಿಸಾವಡು ಪಂಡದ ಶಾಸಕರು ಶ್ರೀ ಯುಟಿ ಖಾದರ್ ತಿಳಿಪಾದರು. ಸಂಬಂಧಪಟ್ಟಾಗೆ ಸರ್ಕಾರ ಯಾವುದೇ ಒಂದು ಸ್ಪಷ್ಟವಾದ ನಿಲುವಿಲ್ಲದೆ ಇವತ್ತು ಹೆತ್ತವರು ವಿದ್ಯಾರ್ಥಿನಿಯರು ಶಿಕ್ಷಕ ವರ್ಗದವರು ಶಾಲಾ ಮ್ಯಾನೇಜ್ಮೆಂಟ್ನವರು ಎಲ್ಲರೂ ಕೂಡ ಗೊಂದಲ ಮತ್ತು ಟೆನ್ಷನ್ನಲ್ಲಿದ್ದಾರೆ. ಯಾವುದೇ ಒಂದು ಸರ್ಕಾರ ನಿಖರತೆ ಮುಖಾಂತರ ಒಂದು ಕ್ಲಾರಿಟಿ ಮುಖಾಂತರ ಒಂದು ತೀರ್ಮಾನ ಕೊಟ್ಟಾಗ ಜನಸಾಮಾನ್ಯ ಎಲ್ಲರೂ ಕೂಡ ಅದನ್ನು ಒಪ್ತಾರೆ. ಅದೇ ಕರ್ನಾಟಕದ ರಾಜ್ಯದ BJP ಸರ್ಕಾರ ಕೋವಿಡ್ ಸಂದರ್ಭದಲ್ಲೂ ಕೂಡ ಹಾಗೆ ಫಸ್ಟ್ ಲಾಕ್ಡೌನ್ ಅಂತ ಘೋಷಣೆ ಮಾಡಿದಾಗ ಜನಸಾಮಾನ್ಯರು ಬರೀ ಒಂದೇ ಮಾತಿಗೆ 4 ಗಂಟೆ ಮುಂಚೆ ಹೇಳಿದರೂ ಕೂಡ ಅದೇ ಗೌರವ ಕೊಟ್ಟು ಊಟಕ್ಕೆ ಕಷ್ಟ ಆದರೂ ಅಥವಾ ತಂದೆ ತಾಯಿ ನೋಡಲಿಕ್ಕೆ ಕಷ್ಟ ಆದರೂ ಮಕ್ಕಳು ದೂರ ಇದ್ದರೂ ಕೂಡ ಅದಕ್ಕೆ ಸಹಕಾರ ಕೊಟ್ಟರು. ಯಾಕೆ ಒಂದು ತೀರ್ಮಾನ ಬಂದಿದೆ, ಬಹುಶಃ ಇವತ್ತು ಅದಕ್ಕೆ ಗೌರವ ಕೊಟ್ಟು ನಾವು ಕೂಡ ಸಹಕಾರ ಕೊಡಬೇಕಂತೇಳಿ. ಯಾವಾಗ ರಾಜ್ಯ ಸರ್ಕಾರ ಇದರಲ್ಲಿ ಗೊಂದಲವಾದ ತೀರ್ಮಾನ ಕೊಡಲಿಕ್ಕೆ ಪ್ರಾರಂಭ ಆಯಿತು, ಒಂದೊಂದು ಮಂತ್ರಿಗಳು ಒಂದೊಂದು ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು, ಒಂದೊಂದು ಜನಪ್ರತಿನಿಧಿ ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ ಗೊಂದಲ ಏರ್ಪಟ್ಟಾಗ ಜನಸಾಮಾನ್ಯರು ಕೂಡ ಸರ್ಕಾರದ ಯಾವುದೇ ಇವತ್ತು ಸೂಚನೆಗೆ ಅದನ್ನು ಪಾಲಿಸದ ರೀತಿಯಂಥ ಪರಿಸ್ಥಿತಿ ತಾಗಿದೆ. ಅದೇ ಪರಿಸ್ಥಿತಿ ಇವತ್ತು ಶಿಕ್ಷಣ ಇಲಾಖೆ ಬರುವಂಥ ನಾವಿವತ್ತು ಕಾಣ್ತಾ ಇದ್ದೇವೆ. ಸರ್ಕಾರದ ಅಸ್ಪಷ್ಟ ನಿಲುವುದಾತ್ರ ವಿದ್ಯಾರ್ಥಿಗಳು ಇಲ್ಲದಕ್ಕಲು ಶಾಲಾಡಳಿತ ಮಂಡಳಿಲೆಡ ಗೊಂದಲ ಪೋಡಿಗೆ ಉಂಡಾತನು. ಕೊರೋನಾ ಜಾಸ್ತಿ ಆವೊಂದುಂಡು, ಶಿಕ್ಷಣದಾತೆ ಜೋಕ್ಲಿನ ಆರೋಗ್ಯಲ ಮುಖ್ಯ. ಸರ್ಕಾರದ ವರದಿಲು ಉಪ್ಪುಂಡು, ಆ ವರದಿನ ತೂದು ಶಾಲಾರಂಭದ ಬಗೆಟ್ ತೀರ್ಮಾನದೆತನುಡು. SLC ಬೊಕ್ಕ PUC ತರಗತಿಲೆಗ್ ಬೋರ್ಡ್ ಪರೀಕ್ಷೆ ಉಪ್ಪುನೆರ್ದು ಆ 2 ತರಗತಿಲೆಗ್ ಮಾತ್ರ ತರಗತಿ ಮಲ್ಪುಂಡ ಪನ್ಪಿನೆಲ್ಲ ಸ್ಪಷ್ಟಪಡಿಸಾವಡು. ಸದ್ಯಗ್ ಕೆಲವು ಶಾಲೆಲೆಡ್ ಆನ್ಲೈನ್ ತರಗತಿಲು ನಡತೊಂದಿಜ್ಜಿ ಶಾಲೆ ಪಿರ ಸುರುವಾಪಿನ ಬಗೆಟ್ ಸರ್ಕಾರ ಸದನಡ್ ಚರ್ಚೆಗೆ ಅವಕಾಶ ಕೊಡ್ತಿಜಿ. ಐತ ಬದಲು ಶಾಸಕರಿಗೆ ಕಾಕಜಿ ಬರೆದು ಅಭಿಪ್ರಾಯ ಪಡೆಯರು ದುಂಬಾತಂಡು ಇಂದು ಸರಿಯತ್ತು ಪಂಡ ತಿಳಿಪಾಯರು. ಯಾಕಂತ ಹೇಳಿದರೆ ಇವತ್ತು ಸೆಪ್ಟೆಂಬರ್ಲಿ ಪ್ರಾರಂಭ ಆಗ್ತದೆ, ಅದಕ್ಕೆ ಎತ್ತವರು ಮಕ್ಕಳು ಶಾಲೆಯೆಲ್ಲ ತಯಾರಾಗುವುದು ಸ್ಟಾರ್ಟ್ ಮಾಡಲಿಕ್ಕೆ ಬರೋ ಸಂದರ್ಭ ಈಗ ಇಲ್ಲ, ಅದು ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ, ಈಗ ಹೋಗಲಿಕ್ಕಿಲ್ಲ ಅಂತ ಹೇಳುವಂಥದ್ದು. ಈ ರೀತಿಯ ಗೊಂದಲ ತೀರ್ಮಾನ ಯಾಕೆ? ಭಾಳ ಸ್ಪಷ್ಟತೆಯಿಂದ ಇವತ್ತು ಇರಬೇಕು. ಇವತ್ತು ನಮ್ಮದು ಯಾಕೆಂದರೆ 5 ತಿಂಗಳು ಇವತ್ತು ಬರೀ ಇದರಲ್ಲೇ ಹೋಯಿತು, 5 ಮಂತ್ಸ್. ಇನ್ನು ಇರುವಂಥ ನಮಗೆ 5 ತಿಂಗಳು. ಸರ್ಕಾರ ಏನು ಫಸ್ಟ್ ಮಾಡಬೇಕಾಗ್ತದೆ, ಫಸ್ಟ್ ತೀರ್ಮಾನ ಮಾಡಬೇಕು, ನಾವು ಕ್ಲಾಸ್ ನಡೆಸಬೇಕಾ ಬೇಡವಾ ಮಕ್ಕಳ ಕ್ಲಾಸನ್ನು. ನೋಡಿ, ಎಷ್ಟು ಶಿಕ್ಷಣ ಮುಖ್ಯ ಅಷ್ಟೇ ಮಕ್ಕಳ ಆರೋಗ್ಯ ಕೂಡ ಮುಖ್ಯ. ಕಳೆದ ವರ್ಷ ಇಡೀ 1 ವರ್ಷ ಕಲ್ತರು ಮಕ್ಕಳೆಲ್ಲ ಸೇರಿಕೊಂಡು 1 ವರ್ಷ ಶಾಲೆಗೆ ಹೋದರು, ಕಲ್ತರು. ಲಾಸ್ಟಿಗೆ ಏನಾಯಿತು, 0 ಇಯರ್ ಅಂತ ಡಿಕ್ಲೇರ್ ಆಯಿತು. ಬರೀ 10th ಸ್ಟ್ಯಾಂಡರ್ಡ್ ಮತ್ತು PUCಗೆ ಮಾತ್ರ ಎಕ್ಸಾಮ್ ಆಯಿತು. ಇನ್ನು ಇವರಿಗೆ ರೋಗ ಎಷ್ಟು ಕೋವಿಡ್ ರೋಗ ಎಷ್ಟು ಇದಕ್ಕೆ ವ್ಯಾಪಕ ಹೋಗ್ತಾ ಅಂಥೇಳಿ ಭಾಳ ಸ್ಪಷ್ಟವಾದ ಅರಿವು ಇನ್ನು ರಾಜ್ಯ ಸರ್ಕಾರ ಬರಬೇಕು. ಯಾಕೆ ಎಲ್ಲ ರಿಪೋರ್ಟ್ ಅವರ ಕೈಯಲ್ಲಿದೆ. ನಾನು ಹೇಳ್ತೇನೆ, ನನಗೆ ನನ್ನ ಪ್ರಕಾರ ಇದು ಡಿಸೆಂಬರ್ ತನಕ ಇನ್ನೂ ಅನರ್ಥ ಆಗುವಂಥ ಪರಿಸ್ಥಿತಿ ಆಗ್ತದೆ. ಇವರ ಒಂದು ಪ್ಲ್ಯಾನ್, ಆ್ಯಕ್ಷನ್ ಪ್ಲ್ಯಾನ್ ಇಲ್ಲದ ಕಾರಣ ಇನ್ನೂ ಕೂಡ ಇದು ಡಿಸೆಂಬರ್ ಆಗುವ ವ್ಯಾಪಕವಾಗುವಂಥ ಪರಿಸ್ಥಿತಿ ಆಗ್ತದೆ. ಯಾಕೆ? ಎಲ್ಲ ಗೇಟ್ಗಳಿದ್ದು ಓಪನ್ ಆಗಿದೆ, ಎಲ್ಲ ವ್ಯಾಪಾರಸ್ಥರನ್ನು ವಿಚಾರ ಹೋಗ್ತಾ ಇದೆ. ಜನಸಾಮಾನ್ಯರನ್ನು ಬಿಟ್ಟು ಕೊರೋನಾ ಹೋದ ರೀತಿಯಲ್ಲಿ ಇವತ್ತು ವರ್ತನೆ ಕೂಡ ಇದೆ. ಟೆಸ್ಟಿಂಗ್ ಕಡಿಮೆ ಆಗ್ತಾಯಿದೆ, ರೋಗ ಜಾಸ್ತಿ ಆಗ್ತಾ ಉಂಟು, ಸಾವುಗಳು ಜಾಸ್ತಿ ಆಗ್ತಾ ಉಂಟು. ಅದು ಇದು ಕಡಿವಾಣೆಗೆ ಬೀಳುವಂಥದ್ದು ಈ ರೀತಿ ಆದರೆ. ರಾಜ್ಯ ಸರ್ಕಾರ ಇವತ್ತು ಸ್ಪಷ್ಟವಾದ ತೀರ್ಮಾನ ಕೊಡದೆ ಜನವರಿ ಆಗುವಾಗ ನಮಗೆ 10th ಎಕ್ಸಾಮ್ ಮಾಡಬೇಕು, PUC ಎಕ್ಸಾಮ್ ಮಾಡಬೇಕಂತ ಹೇಳಿದರೆ ಮತ್ತೆ ಇವರು ಕಲೀಲಿಕ್ಕೆ ಕಷ್ಟ, ಆನ್ಸರ್ ಮಾಡಲಿಕ್ಕೆ ಕಷ್ಟ, ಎಲ್ಲ ಕೂಡ ಜನರಿಗೆ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಸಚಿವರು ಕೂಡ ಈಗ ನಮ್ಮ ಹತ್ರ ಪತ್ರ ಬರೆದು ಪ್ರಶ್ನೆ ಕೇಳಿದ್ದಾರೆ. ನೋಡಿ, ನಾನು ಇಲ್ಲಿ ಕೇಳ್ತೇನೆ, ಮೊನ್ನೆ ಅಸೆಂಬ್ಲಿ ನಡೀತು. ಅಸೆಂಬ್ಲಿ ನಡೆದಾಗ 1 ಗಂಟೆ ಅಲ್ಲೇ ಚರ್ಚೆ ಮಾಡ್ಬೋದಿತ್ತಲ್ಲ. ಎಲ್ಲ ಶಾಸಕರಿದ್ದರು, ಅವರ ಅಭಿಪ್ರಾಯ ಅಲ್ಲಿ ಹೇಳ್ತಾಯಿದ್ರು. ಇದು 1 ವಾರ ನಮಗೆ ಲೆಟ್ರ್ ಬರಲಿಕ್ಕೆ, ಇನ್ನು 3 ದಿವಸ ನಾವು ಇದಕ್ಕೆ ನೋಡಿ ಬರೀಲಿಕ್ಕೆ, ಮತ್ತು ಅಲ್ಲಿ ಹೋಗಿ ಮುಟ್ಲಿಕ್ಕೆ 5 ದಿವಸ, ಇನ್ನು ಅಲ್ಲಿ ಅಧಿಕಾರ ತೆಗೆದು ಅದನ್ನು ನೋಡಲಿಕ್ಕೆ. ಅರೆ, ಇದು ಯಾಕೆ ಡಿಲೇ ಆಗ್ತದೆ?
ಈ ರೀತಿ ಒಂದೊಂದು ತಿಂಗಳು ಒಂದೊಂದವರ ಅಭಿಪ್ರಾಯ ತಗೊಂಡು ಹೋದರೆ ಇದು ಒಂದು ಹಂತಕ್ಕೆ ಮುಟ್ಟಲಿಕ್ಕೆ ಸಾಧ್ಯವಿದೆಯಾ? APMC ಕಾನೂನು ಮತ್ತು ಭೂ ಸುಧಾರಣೆ ಕಾಯ್ದೆ ರೈತರ ವಿರುದ್ಧವಾಗಿರುವಂಥ ಸುಗ್ರಾಜ್ಞೆ ತರಲಿಕ್ಕೆ ಇದಕ್ಕಿಂತ ಮಹತ್ವ ಬೇಕಿತ್ತಾ? ಮಕ್ಕಳ ಶಿಕ್ಷಣಕ್ಕಿಂತ ಇದರ ಬಗ್ಗೆ ಚರ್ಚೆ ಮಾಡಬೇಕಿತ್ತಲ್ಲ. ಅದಕ್ಕೆ ನನ್ನ ಅಭಿಪ್ರಾಯ ಕೂಡ ನಾನು ತಿಳಿಸ್ತೇನೆ. ಇವತ್ತು ಫಸ್ಟು 9th ತನಕ 0 ಇಯರ್ ಮಾಡಿ 10th ಸ್ಟ್ಯಾಂಡರ್ಡ್ಗೆ ಮತ್ತು 2nd PUCಗೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಕ್ಲಾಸ್ ಪ್ರಾರಂಭ ಮಾಡಿ. ಅವರಿಗೆ ಪರೀಕ್ಷೆ ಇದೆ ಅಲ್ಲ. ಸೊ ಈಗ ಒಂದೊಂದು ಕ್ಲಾಸ್ ರೂಮಲ್ಲಿ 10 ಒಂದು ಶಾಲೆಯಲ್ಲಿ 10 ಕ್ಲಾಸ್ ರೂಮ್ ಇದ್ದಾಗ ಒಂದು 10ನೆಯಲ್ಲಿ ಇವತ್ತು 60-50 ಮಕ್ಕಳಿದ್ದರೆ ಒಂದೊಂದು ಕ್ಲಾಸ್ 10 ಜನರನ್ನು ಹಾಕಿ, ಮತ್ತು ಅವರು ದೊಡ್ಡ ಮಕ್ಕಳು ಸ್ವಲ್ಪ ಹೇಳಿ ಅರ್ಥ ಆಗ್ತದೆ, ಭಾಳ ಶಿಕ್ಷಕರಿದ್ದಾರೆ, ಅವರನ್ನು ಕೂಡ ಸೇರಿಸಿಕೊಂಡು ಒಂದು ಗೈಡ್ಲೈನ್ ಮಾಡಿ ಏನಾದರೂ ಮಾಡಬೇಕಾಗ್ತದೆ. ಅಥವಾ 10th ಕೂಡ ಎಕ್ಸಾಮ್ ಇಲ್ಲ ಅಂತ ಸರ್ಕಾರ ಇವತ್ತು ಹೇಳಬೇಕು. ಕಡೆಗಳಿಗೆ ನೀವು ನಮಗೆ ಎಕ್ಸಾಮ್ ಮಾಡಲೇಬೇಕು 10ಕ್ಕೆ 2nd PUCಗೆ ಬೇಕಂತ ಹೇಳಿದರೆ ಎಲ್ಲರೂ ಕೂಡ ಗೊಂದಲ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಸರ್ಕಾರ ಆದಷ್ಟು ಬೇಗನೆ ಇದಕ್ಕೆ ಮತ್ತೆ ನಾವು ಚರ್ಚೆ ಮಾಡ್ತೇವೆ, ಮತ್ತು ಅಭಿಪ್ರಾಯ ಕೇಳ್ತೇವೆ. ಇಲ್ಲ, ಆ ಟೈಮ್ ಮುಗಿದಿದೆ. ಇವತ್ತು ಎಷ್ಟು ತಿಂಗಳ ಕೆಲಸ ಮಾಡ್ತೀರಿ, ಅದರ ಸಿಲೆಬಸ್ ಏನು ಮತ್ತು ಯಾವ ರೀತಿ ಒಂದು ನಡೆಸಬೇಕಂತೇಳಿ ಸ್ಪಷ್ಟವಾದ ಗೈಡ್ಲೈನ್ಸ್ ಕೊಡಬೇಕು. ಸರ್ಕಾರ ನಿಖರತೆ ಮೇಲೆ ಮತ್ತು ಒಂದು ಕ್ಲಿಯರ್ ಕಟ್ಟಾಗಿ ಒಂದು ಪಾಲಿಸಿ ಡಿಸಿಷನ್ ಕೊಟ್ಟರೆ ಹೆತ್ತವರು, ಶಿಕ್ಷಕ ವರ್ಗ, ಮ್ಯಾನೇಜ್ಮೆಂಟ್ ಮತ್ತು ನಮ್ಮ ಶಾಲಾ ಸಮಿತಿಯವರು ಎಲ್ಲರೂ ಕೂಡ ಆ ಒಂದು ಮಕ್ಕಳ ಶಿಕ್ಷಣಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾರೆ. ಇದು ನಮ್ಮ SSLC ಎಕ್ಸಾಮ್ನಲ್ಲಿ ಕೂಡ ಇವತ್ತು ತೋರಿಸಿ ಕೊಟ್ಟಿದ್ದಾರೆ. ಆ ಸರ್ಕಾರ ಒಂದು ತೀರ್ಮಾನ ಕೊಡದಿದ್ದರೆ ಬೇರೆಯವರು ಏನು ಮಾಡಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಸೊ ಈ ವಿಳಂಬ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದ ನಿಲುವಿಲ್ಲ, ಮತ್ತು ಈ ವಿಳಂಬವನ್ನು ನಾವು ಇವತ್ತು ತೀವ್ರ ಖಂಡಿಸಿ ಸ್ಪಷ್ಟವಾದ ತೀರ್ಮಾನ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದು ಅಲ್ಲ, ಅವರಿಗೆ ಇವತ್ತು ಫೋನಲ್ಲಿ ಮಾತಾಡಿದೆ ನಾನು. ಅವ್ರು ಅಲ್ಲಿ ಲೆಟರ್ ಬರೆದಿದೆ, ಅವ್ರ ಆಫೀಸಿಂದ ಹೇಳಿದರು. ಇನ್ನು ರೈಟಿಂಗಲ್ಲಿ ಬರ್ತದೆ ನಮಗೆಲ್ಲರಿಗೂ ಕೂಡ. ಮತ್ತು ನಾನು ಮೌಖಿಕ ಮಾತಾಡಿದ್ದೇನೆ. ನಾವು ಹೇಳಿದ್ದೇವೆ, ನಾವು ಅಸೆಂಬ್ಲಿಯಲ್ಲಿ ನಮಗೆ ಚರ್ಚೆ ಮಾಡ್ಬೋದಿದ್ದು ಈ ಸಂಬಂಧಪಟ್ಟ ಹಾಗೆ ಅಂತೇಳಿ. ಏನಿದ್ರು ಕೂಡ ಇದರಲ್ಲಿ ಡಿಲೇ ಆಗಬಾರ್ದು. ಕ್ಲಾರಿಟಿ ಕೊಟ್ಟರೆ ಹೆತ್ತವರು, ಮಕ್ಕಳು ಮತ್ತು ಶಿಕ್ಷಕ ವರ್ಗ ಒಂದು ಕ್ಲಾರಿಟಿಗೆ ಅವರಿಗೆ ಅದನ್ನು ಪ್ಲ್ಯಾನ್ ಮಾಡಲಿಕ್ಕೆ ಆಗ್ತದೆ. ನೋಡಿ, ನಾವು ಏನು ಬೇಕಾದ್ರೆ ಹೇಳ್ಬೋದು, ಅದು ತಳಮಟ್ಟದಲ್ಲಿ ಅನುಷ್ಠಾನ ಮಾಡುವವರು ಅವರು ಪ್ಲ್ಯಾನ್ ಮಾಡಬೇಕಲ್ಲ. ಮತ್ತು ಅವ್ರು ತೀರ್ಮಾನ ಮಾಡಬೇಕಲ್ಲ. ಆದಷ್ಟು ಫಸ್ಟ್ ಯಾವ್ಯಾವ ಕ್ಲಾಸವರೆಗೆ ಇದೆ ಅಂತೇಳಿ ತೀರ್ಮಾನ ಮಾಡಬೇಕು. ಎಲ್ಲರಿಗಿದೆ ಮಾಡ್ತೀರಾ ಅಥವಾ ನೀವು 10th ಮತ್ತು 2nd PUCಗೆ ಮಾತ್ರ ಮಾಡ್ತೀರಾ? ಮಾಡೋದಾದರೆ ಸಿಲೆಬಸ್ ಎಷ್ಟು, ಸಿಲೆಬಸ್ಸನ್ನು ತಯಾರು ಮಾಡಬೇಕು. ಸಿಲೆಬಸ್ ತಯಾರು ಮಾಡಿ ಇಟ್ಟುಕೊಳ್ಳಿಕ್ಕೆ ನಮಗೇನು ಪ್ರಾಬ್ಲಮ್? 5 ತಿಂಗಳಾದರೆ ಇಷ್ಟು ಸಿಲೆಬಸ್, 6 ತಿಂಗಳಾದರೆ ಇಷ್ಟು ಸಿಲೆಬಸ್, 4 ತಿಂಗಳು ಅದನ್ನು ಪ್ರಿಪೇರ್ ಮಾಡಿ ನೀವು ಬುಕ್ ಪ್ರಿಂಟ್ ಮಾಡಿ ಅಲ್ವಾ, ಅದಕ್ಕೇನು ಸಮಸ್ಯೆ? ಮತ್ತು ಅದಕ್ಕೆ 1 ತಿಂಗಳೇನು ಸಿಲೆಬಸ್ ಬುಕ್ ಪ್ರಿಂಟ್ ಮಾಡಲಿಕ್ಕೆ, ಮತ್ತು ಅದು ಇಲ್ಲಿ ಬರಲಿಕ್ಕೆ? ಯಾವುದು ಆನ್ಲೈನ್ ಕ್ಲಾಸ್? ನೋಡಿ, ಆನ್ಲೈನ್ ಎಲ್ಲಿ ಅಲ್ಲಲ್ಲ, ಆನ್ಲೈನಲ್ಲಿ ನಾಟ್ ಮೋರ್ ದೆನ್ 30% ವಿಲ್ ಬೆನಿಫಿಟ್. ಇನ್ನು ವಿದ್ಯಾಗಮ ಅಂತೇಳಿ ಮಾಡಿದ್ದಾರೆ, ಅದು ಕೂಡ ನೋಡಿ, ವಿದ್ಯಾರ್ಥಿಗಳು ಶಾಲೆಗೆ ಹೋದರೂ ಕೂಡ ಆರೋಗ್ಯ ಸಮಸ್ಯೆ ಬರ್ತದೆ, ಶಾಲೆ ವಿದ್ಯಾರ್ಥಿಗಳ ಹತ್ರ ಹೋದರೂ ಕೂಡ ಸಮಸ್ಯೆ ಬರ್ತದೆ. ಇದರಲ್ಲಿ ಭಾಳಷ್ಟು ಕಡೆ ಇವತ್ತು ಯಶಸ್ವಿಯಾಗಿ ಇವತ್ತು ನಡೀತಾ ಇಲ್ಲ. ಹೆಸರಿಗೆ ನಾವು ಥಿಯರಿಟಿಕಲಿ ಮಾಡಲಿಕ್ಕೆ ಹೌದು, ಭಾಳಷ್ಟು ಕಡೆ ಇವತ್ತು ಆ ಸ್ಕೂಲಿನ ಪರಿಸ್ಥಿತಿಯಾಗಿ ಇದು ಟೀಚರ್ ಇವತ್ತು ಫೋನಲ್ಲೇ ಅವರಿಗೆ ಪಾಠ ಕಲಿಸುವಂಥ ಪರಿಸ್ಥಿತಿ ಆಗಿದೆ ತಳಮಟ್ಟದಲ್ಲಿ. ಇದರ ಬಗ್ಗೆ ಒಂದು ವರದಿ ನೀವು ತಗೊಂಡ್ರೆ ಎಲ್ಲಿಯಾದರೂ ಹೋಗಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಕಲಿಸುವಂಥ ವಿಚಾರದಲ್ಲಿದೆ. ಒಂದು ಕ್ಲಾರಿಟಿ ಬರಲಿ ಅಲ್ಲ, ಸ್ಪಷ್ಟತೆ, ಕ್ಲಾರಿಟಿ ಇರಲಿ. ಯಾಕೆ ಅವನು ಟೆಕ್ಸ್ಟ್ ಬುಕ್ ಕೊಟ್ಟರೆ ಮನೆಗೆ ಮುಗೀತಲ್ಲ, ತಾಯಿ ಅದು ಕಲಿಸ್ತಾರಲ್ಲ ಕೂತ್ಕೊಂಡು. ಇದಕ್ಕೆ ತಾಯಂದಿರಿಗೆ ಏನು ಮಾಡೋದು? ಯಾವ ಪುಸ್ತಕ ಅಂತ ನೋಡೋದು? ಆನ್ಲೈನಲ್ಲಿ ಬಂದು ಫಾಲೋ ಮಾಡಲಿಕ್ಕೆ ಆಗ್ತದಾ? ಟೆಕ್ಸ್ಟ್ ಬುಕ್ ಪ್ರಿಂಟ್ ಮಾಡಿ ಶಾಲೆಗೆ ಪ್ರತಿ ವರ್ಷ ಪ್ರಿಂಟ್ ಮಾಡ್ತಾರೆ. ಈ ವರ್ಷ ಪ್ರಿಂಟ್ ಮಾಡೋದು, ಶಾಲೆಯಿಂದ ಮನೆಗೆ ಮುಟ್ಟಿಸೋದು, ಅವ್ರ ಮನೇಲಿ ಎತ್ತವ್ರು ಕೂತ್ಕೊಂಡು ಕಲಿಸ್ತಾರೆ 1ರಿಂದ 9 ತನಕ. 10ನೇವ್ರು ಬೇಕಾದರೆ ಟ್ಯೂಷನ್ ಹೋಗ್ತಾರೆ ಅಥವಾ ಏನು ಮಾಡ್ತಾರೆ, ಎಕ್ಸಾಮ್ ಇದೆ ಇಲ್ಲ ಅಂತ ಕ್ಲಾರಿಟಿ ಕೊಡಿ. ಇಷ್ಟೇ ಅಲ್ವಾ?
ನೋಡಿ ಅದನ್ನು ನಾನು ಹೇಳಿದೆ ಅಲ್ಲ, ಮಾಡ್ತಾ ಇದ್ದಾರಾ ಇಲ್ವಾ ಇನ್ನೂ ಕೂಡ ಕ್ಲಾರಿಟಿ ಬರಲಿಲ್ಲ ಸಂಬಂಧಪಟ್ಟಾಗಿ. ಮೊನ್ನೆ ಹೇಳಿ ಸೆಪ್ಟೆಂಬರ್ನ ಓಪನ್ ಮಾಡ್ತೇವೆ ಅಂತೇಳಿ. ಸೆಪ್ಟೆಂಬರ್ ಬರುವಾಗ ಕೆಲವೆಲ್ಲ ಶಾಲೆಗೆ ಹೋಗ್ಲಿಕ್ಕೆ ತಯಾರಾದರು, ಕೆಲವರು ಫೀಸ್ ಕಟ್ಟಿದರು, ಎಲ್ಲ ರೆಡಿ ಆಗುವಾಗ ಮತ್ತೀಗ ಬೇಗ ಹೋಗಬೇಡಿ. ಎಷ್ಟು ನನಗೆ ಹೋಗ್ತದೆ ಇದು? ನಾಳೆ ಈಗ ಹೋಗಬೇಡಿ, ನವಂಬರ್ ನೋಡುವ, ನವಂಬರ್ ಬೇಡ ಡಿಸೆಂಬರ್ ನೋಡುವ, ಲಾಸ್ಟಿಗೆ ಬೇರೆ ಯಾರಿಗಿಲ್ಲ 10th ಮತ್ತು PUC ಆನ್ಸರ್ ಮಾಡಿ ಅಂತ ಹೇಳಿದರೆ ಈ 10th ಸ್ಟ್ಯಾಂಡರ್ಡ್ ಮಕ್ಕಳು ಮತ್ತು ಈ PUC ಅವರು ಏನು ಮಾಡಬೇಕು? ಇಲ್ಲಿ ನೋಡಿ, ಇದು ಅಪೋಸಿಷನ್ ರೂಲಿಂಗ್ ಅಂತಲ್ಲ. ಗೌರ್ಮೆಂಟ್ ಆಲ್ ಆರ್ ಜಾಯಿನ್ ಟುಗೆದರ್. ವಿ ಹ್ಯಾವ್ ಟು ಗಿವ್ ಅ ಕ್ಲಿಯರ್ ಕಟ್ solution for the parents, children, management and betterment committee. ನಾನು ಹೇಳುವಂತ ನೋಡಿ, ನಾನು ಹೇಳ್ದೇನೆ ಫಸ್ಟ್ ಟು 9th ಇಟ್ ಶುಡ್ ಬಿ 0 year ಅಂದರೆ ಸ್ಟಾರ್ಟ್ ಮಾಡಲಿಕ್ಕೆ ಇಲ್ಲ. ಯಾಕೆ ಲಾಸ್ಟ್ ಟೈಮು ಇಡೀ ಕಲ್ತರು, ಲಾಸ್ಟಿಗೆ 0 year ಮಾಡಿದರು ಅಲ್ವಾ? ಇವತ್ತು ಸರ್ಕಾರ ತೀರ್ಮಾನ ಕೊಡಬೇಕು 10th ಮತ್ತು 2nd PUC ಅಲ್ಲ, ಲಾಸ್ಟ್ ಇಯರ್ ಆಯ್ತಲ್ಲ, ಎಲ್ಲರೂ ಪಾಸ್ ಮಾಡಿದ್ದಾರೆ, ಯಾರು ಫೇಲ್ ಮಾಡಲಿಲ್ಲ. ನೋಡಿ, ನಾವು ವಿ ಕ್ಯಾನ್ ಇಂಟರ್ಪ್ರೆಟ್ ಇನ್ ಡಿಫ್ರೆಂಟ್ ವೇ. 0 year ಅಂತ ಹೇಳಿದ್ರೆ ಎಸ್ ರೈಟಿಂಗ್ ಅಲ್ಲೇ ಅವರೇ. ಫಸ್ಟ್ ಟು 9th ಎವ್ರಿ ಇಸ್ ಪಾಸ್ಟ್, ಅಷ್ಟು ಮುಗೀತಲ್ಲ. ಐ ಕನ್ಸಿಡರ್ 0 year ಅಂದರೆ ಎಲ್ಲರೂ ಕೂಡ ಪಾಸೇ. ಕಲ್ತವನು ಪಾಸು, ಕಲಿಯೋದಿದ್ದವನು ಪಾಸ್, ಶಾಲೆಗೆ ಬರೋದವನು ಪಾಸು, ಶಾಲೆಗೆ ಬಂದವನು ಕೂಡ ಪಾಸ್. ಓಕೆ, ಸೊ ಈಗ ನಮಗೇನಾಗಬೇಕಾಗ್ತದೆ, 10th ಮತ್ತು 2nd PUCಗೆ ಇಸ್ ಅ ಬೋರ್ಡ್ ಎಕ್ಸಾಮ್. ಅವರ ಭವಿಷ್ಯವನ್ನು ತೀರ್ಮಾನ ಮಾಡುವಂಥ ಕಾಲಘಟ್ಟ ಅದು. ಅದಕ್ಕೂ ಕೂಡ ಇಲ್ವಾ? ಈಗಲೊಂದು ಕ್ಲಾರಿಟಿ ಕೊಟ್ಟು ಬಿಡಲಿ. ಇದ್ದರೆ ಇದೆ ಅಂತ ಹೇಳಿಬಿಟ್ಟು ಯಾವಾಗ ಸಿಲೆಬಸ್ ಏನಿದೆ, ಯಾವಾಗ ಸ್ಟಾರ್ಟ್ ಮತ್ತು ಹೇಗೆ ಮಾಡಬೇಕಂತೇಳಿ ಕಾಲೇಜ್ನವ್ರು ಡೈರೆಕ್ಷನ್ ಕೊಡಲಿ. ಆವಾಗ ಅದನ್ನು ತಯಾರು ಮಾಡಲಿಕ್ಕೆ 1 month ಬೇಕು. ಜನವರಿ ಇಲ್ಲೇ ತನಕ ನಾವು ಅದನ್ನು ಮುಂದಕ್ಕೆ ಹಾಕಿ ಜನವರಿ ಆಗೋ ನೀವು ಸ್ಟಾರ್ಟ್ ಮಾಡಿ 10th ಎಕ್ಸಾಮ್ ಇದೆ, PUCಗೆ ಎಕ್ಸಾಮ್ ಇದೆ, 2nd PUC ಅಂತ ಹೇಳಿದರೆ ವಿದ್ಯಾರ್ಥಿಗಳೇನು ಮಾಡಬೇಕಾಗ್ತದೆ? ಈಗ ವಿದ್ಯಾರ್ಥಿ ಕಲ್ತವನು ಕಲ್ತ, ಬಿಟ್ಟವನು ಬಿಟ್ಟ, ಪಾಪ ಆನ್ಲೈನ್ ಅನುಕೂಲಿಸ್ತಾರೆ, ಮಕ್ಕಳನ್ನು ನೋಡಿಸ್ಕೊಳ್ತಾರೆ, ಇಲ್ಲದವನು ಪಾಪ ಏನು ಕೂಡ ಇಲ್ಲ. ಇದೆಲ್ಲ ಕೂಡ ಸರ್ಕಾರ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಇದನ್ನೇ ಕೂಡ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ತಕ್ಷಣ ಇದರ ಬಗ್ಗೆ ಸ್ಪಷ್ಟವಾದ ಒಂದು ಕ್ಲಿಯರ್ ಕಟ್ ಎಜುಕೇಷನ್ ಪಾಲಿಸಿ ಈ ಡ್ಯೂರಿಂಗ್ ಕೋವಿಡ್ ಟೈಮ್ ಅಂತೇಳಿ ಈ ವರ್ಷಕ್ಕೆ ಅತಿ ಶೀಘ್ರದಲ್ಲೇ ಗೈಡ್ಲೈನ್ಸ್ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ ಎಲ್ಲರ ಪರವಾಗಿ. ಅಲ್ಲ, ಈಗ ಯಾವುದು ಏನಿಲ್ಲ, ಇನ್ನೂ ಕ್ಲಾರಿಟಿ ಯಾರಿಗೂ ಸ್ಟಾರ್ಟ್ ಮಾಡಲಿಲ್ಲ. ಎಲ್ಲ ಆನ್ಲೈನ್ ನೋಡಿ, ಹೈ-ಫೈ ಮತ್ತು ಐ ಲೆವೆಲ್ ಇರುವಂಥದ್ದೆಲ್ಲ ಅವರವ್ರ ಆನ್ಲೈನ್ ಸಿಸ್ಟಮಲ್ಲಿ ಸ್ಟಾರ್ಟ್ ಮಾಡುವ. ಆನ್ಲೈನ್ ಒಂದೊಂದು ಶಾಲೆ ಅವ್ರದ್ದು ಒಂದೊಂದು ಸಿಸ್ಟಮಲ್ಲಿ ನಡೀತಾ ಇದೆ. ನೀವು ಸರ್ಕಾರಿ ಶಾಲೆದು ಎಲ್ಲಿ ಕೂಡ ಆನ್ಲೈನ್ ಅಂತ ಇಲ್ಲ ಪಾಪ. ಅವರು ವಾಟ್ಸಪ್, ಆ ಮಕ್ಕಳ ಒಂದು ಕ್ಲಾಸ್ನಲ್ಲಿ ಒಂದು ಟೀಚರ್ನ 30 ಮಕ್ಕಳಿದ್ರೆ ಆ 30 ಮಕ್ಕಳೊಂದು ವಾಟ್ಸಪ್ ಗ್ರೂಪ್ ಮಾಡೋದು. ಈ ಮಕ್ಕಳ ಇದರಲ್ಲಿ ಆ ಪಾಠ ಒಂದು ಬಿಟ್ಟು ಬೇರೆ ಎಲ್ಲ ಇವರ ಮೆಸೇಜ್ ಇರ್ತದೆ. ಸೊ ಕೆಲವೊಂದು ಸಂಸ್ಥೆಗಳು ಆನ್ಲೈನ್ ಮಾಡಿದೆ, ಅದ್ರಲ್ಲಿ ಬೇರೆ ಬೇರೆ ಟೈಪ್ ಆನ್ಲೈನ್ ಇರ್ತದೆ. ಕೆಲವರು ಭಾಳ ಪ್ರಾಕ್ಟಿಕಲ್ ಆಗಿರ್ತದೆ, ಕೆಲವರು ಭಾಷೆ ಇದರಲ್ಲಿರ್ತದೆ, ನಮ್ಮ ಇದಕ್ಕೆ ಸಂಬಂಧಪಟ್ಟಾಗೆ ಎಕ್ಸಾಮಿಗೆ ಸಂಬಂಧಪಟ್ಟಾಗೆ. ಕೆಲವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈಗ ಮಂತ್ಲಿ ಎಕ್ಸಾಮ್ಸ್ ಕೆಲವು ಮಂದಿ ಕಂಡಕ್ಟ್ ಆಗ್ತಾನೆ ಇಲ್ಲ. ಸೊ ನಮಗೆ ಈಗ 10th and 2nd PUC ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆ ಭಾಳ ಸ್ಪಷ್ಟತೆ, ಡ್ಯೂಟಿ ಆಫ್ ದಿ ಸರ್ಕಾರದ ಜವಾಬ್ದಾರಿ. ಮುಂದೆ ನಿಂತು ಇದಕ್ಕೊಂದು ಆ್ಯಕ್ಷನ್ ಪ್ಲ್ಯಾನ್ ಕೊಟ್ಟು ಕ್ಲಿಯರ್ ಮಾಡೋದು. ಇದನ್ನು ಆದಷ್ಟು ಮುಂದುವರಿಸ್ಕೊಂಡು ಹೋಗಬಾರ್ದು ಸರ್ಕಾರ. ಆದಷ್ಟು ಬೇಗನೆ ಕ್ಲಾರಿಟಿ ಕೊಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. APMC ಕಾಯ್ದೆ ತಿದ್ದುಪಡಿರ್ದು ರೈತರು ಮಾತ್ರ ಆತು ಗ್ರಾಹಕರಿಗ್ಲ ತೊಂದರೆ ಆಯಿರುಂಡು. ಇಂದು ರೈತ ಸ್ನೇಹಿ ಕಾಯ್ದೆ ಅತ್ತು ವ್ಯಾಪಾರಿ ಸ್ನೇಹಿ ಕಾಯ್ದೆ. ರೈತರಿಗೂ ವ್ಯಾಪಾರಲಿರ್ದು ಆಪುನ ಶೋಷಣೆ ತಪ್ಪಾಯಿರಬೋಡಾದು APMCಲೇನು ಅಸ್ತಿತ್ವ ಕನ್ನತ್ತಿತ್ತಂಡು. ಆಂಡ ಇತ್ತೆ ಕಾಯ್ದೆಗೂ ತಿದ್ದುಪಡಿ ಮಲ್ಪನಿರ್ದು ವ್ಯಾಪಾರಿಲು ಕುಡೋರ ರೈತರೇನು ಶೋಷಣೆ ಮಲ್ಪರೆ ಅವಕಾಶ ಕೊರ್ಲಕ್ಕಾತಂಡು. ಉತ್ಪನ್ನದ ಬಿಲೆಲ ಜಾಸ್ತಿ ಆತು ಗ್ರಾಹಕರಿಗೂ ತೊಂದರೆ ಆಯಿರುಂಡು. ಇಂದಿರ್ದು ವ್ಯಾಪಾರಿಗಳಿಗೆ ಮಾತ್ರ ಲಾಭ ಆಯಿರುಂಡು ಪಂಡದು ಶ್ರೀ UT ಖಾದರ್ ತಿರುಪಾಯಿರು.
ರೈತ ವಿರೋಧಿ ಕಾನೂನಾದ APMC ತಿದ್ದುಪಡಿ ಆ್ಯಕ್ಟ್ ಮತ್ತು ನಿಮ್ಮ ಭೂ ಸುಧಾರಣೆ ಕಾಯ್ದೆ ಇದು ಬಹುಶಃ ಇದು ರೈತರ ಭವಿಷ್ಯವನ್ನು ಜೀವಂತ ಸಮಾಧಿ ಮಾಡಿದ ರೀತಿ ಇವತ್ತು ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಇದು ಕ್ಲಿಯರ್ ಭಾಳ ಸ್ಪಷ್ಟ ಇದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವತ್ತು ಕಾರ್ಪೊರೇಟ್ ಸೆಕ್ಟರಿಗೆ ಸಂಪೂರ್ಣವಾಗಿ ಆ ಒಂದು ವ್ಯವಸಾಯ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಅವರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಇವತ್ತು ಆಗಿದೆ. ಇವತ್ತು APMC ತಿದ್ದುಪಡಿ ತಂದು ರೈತರಿಗೆ ಭವಿಷ್ಯ ದಿನಗಳಲ್ಲಿ ಭಾಳಷ್ಟು ತೊಂದರೆಗೊಳಪಡುವಂಥ ವಿಚಾರ ಇವತ್ತು ಬರ್ತಾ ಇದೆ. APMC ಬಹುಶಃ ಇವತ್ತು ಭವಿಷ್ಯ ದಿನಗಳಲ್ಲಿ ರದ್ದಾಗುವಂಥ ಪರಿಸ್ಥಿತಿಯನ್ನು ಇವತ್ತು ನಿರ್ಮಾಣ ಇವತ್ತು ಮಾಡ್ತಾರೆ. ಈ ಹಿಂದೆ ನೇರವಾಗಿ ಖರೀದಿಯಾಗುವಂಥ ವಿಚಾರವಿತ್ತು. ಮತ್ತು ಯಾಕಾಗಿ ಬಂದು ಮಾರ್ಕೆಟಿಂಗ್ ಸಿಸ್ಟಮ್ ಬಂತು ದೇಶದಲ್ಲಿ? ಯಾವಾಗ ಈ ಟ್ರೇಡರ್ಸ್ ಈ ರೈತರನ್ನು ದುರುಪಯೋಗಪಡಿಸ್ತಾರ, ಎಕ್ಸ್ಪ್ಲಾಯ್ಟ್ ಮಾಡೋ ಪರಿಸ್ಥಿತಿ ಬಂದಿದೆ, ಆಗ ಮಾರ್ಕೆಟಿಂಗ್ ಸಿಸ್ಟಮ್ ಬಂದು APMC ಅಂತ ಯಾರ್ಡ್ಗಳು ಇವತ್ತು ತಯಾರಾಯಿತು. ಇದು ಬಹುಶಃ ರೈತರಿಗೆ ಮಾತ್ರ ಮಾರಕಲ್ಲ, ಭವಿಷ್ಯದಲ್ಲಿ ನಿಮ್ಮಂಥ ಗ್ರಾಹಕರಿಗೆ ಕೊಡಿದ್ದು ಮಾರಕ. ಕ್ಲಿಯರ್ ಕಟ್. ನಾನೊಂದು ಉದಾಹರಣೆ ಕೊಡ್ತೇನೆ. ನಾನು ಆಹಾರ ಸಚಿವನಾಗಿದ್ದಾಗ ಬಹುಶಃ ತೊಗರಿ ಬೇಳೆ ಭಯಂಕರ ರೇಟ್, 200 ರೂಪಾಯಿ 220 ರೂಪಾಯಿ ಎಲ್ಲ ರೇಟ್ ಆಯಿತು. ಆಹಾರ ಸಚಿವನಾಗಿದ್ದೆ. ಇಡೀ ದೇಶದಲ್ಲಿ ರೇಟ್ ಜಾಸ್ತಿ ಹೋಗುವಂಥ ಪರಿಸ್ಥಿತಿ ಇತ್ತು. ಸೊ ನಾವೊಂದು ಸೂಪರ್ ಮಾರ್ಕೆಟನ್ನು, ಹರ್ಷಗುಪ್ತ ಸೆಕ್ರೆಟರಿ ಅವರು, ನಾವೊಂದು ರೇಡ್ ಮಾಡಿದಾಗ ಅಲ್ಲಿ ಬರೆದಿತ್ತು 270 MRP, 200 ರೂಪಾಯಿಗೆ ಸೇಲ್ ರೇಟ್ ಅಂತೇಳಿ. ನಾವದನ್ನು ಸೀಸ್ ಮಾಡಿ ಅವನಿಗೆ ನೋಟಿಸ್ ಮಾಡಿದ್ದೆವು. MRP 270, ನೀನು ಅದನ್ನು 200 ರೂಪಾಯಿ ಹೇಗೆ ಕೊಡ್ತೀವಿ? ಕಾನೂನು ಏನಿದೆ, MRP ಯಾವುದಿದೆ ಅದಕ್ಕೆ ಮಾರಬೇಕು, ಜಾಸ್ತಿ ಕಡಿಮೆ. MRP ಪ್ರೈಸ್ ಹಾಕಿ ಮತ್ತು ಅದರಲ್ಲೇ ಡಿಸ್ಕೌಂಟ್ ಕೊಡುವಂಥ ಅಧಿಕಾರ ಯಾವ ಶಾಪಿನೂ ಕೂಡ ಇಲ್ಲ. ಅವನಿಗೆ ನೋಟಿಸ್ ಕೊಟ್ಟು ಕೇಸ್ ಹಾಕಿ ನೀನು MRP 270, 70 ರೂಪೀಸ್ ಮೈನಸಲ್ಲಿ ಆಗದೆ ಎಷ್ಟು ಲಾಭ MRP ಅವನು ಹಾಕಬೇಕಿತ್ತು. ನೋಟಿಸ್ ಜಾರಿ ಮಾಡಿದಾಗ ಇವತ್ತು ಇದೆಲ್ಲವೂ ಕೂಡ ಸ್ಟಾಕ್ ಮಾಡಿಟ್ಟುಕೊಂಡು ಹೋರ್ಡಿಂಗ್ಸ್ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಕಂಪನಿಗಳು, ಸೂಪರ್ ಮಾರ್ಕೆಟ್, ಅದನ್ನು ಸ್ಟಾಕ್ ಮಾಡಿ ಬಿಡುಗಡೆ ಮಾಡೋದಿಲ್ಲ. ರೇಟ್ ಜಾಸ್ತಿ ಆದಾಗ ಅದಕ್ಕೆ ನಾವೇನು ಮಾಡಿದೆವು, APMCಯಲ್ಲಿ ಎಲ್ಲನೂ ಕರೆಸಿಕೊಂಡು APMCಯಲ್ಲಿ ತೊಗರಿ ಬೆಲೆ ವ್ಯಾಪಾರಸನ್ನು ಕೇಳಿದೆವು, ನಿಮ್ಗೆ ಎಷ್ಟಕ್ಕೆ ಕೊಡ್ಬೋದು ಅಂತ. ಅವ್ರು ನಮ್ಗೆ ಹೇಳಿದರು ನಾವು 130 ರೂಪಾಯಿಗೆ ಕೊಡ್ತೇವೆ ಅಂತೇಳಿ. ಆವಾಗ ನಾವು ಇಡೀ ರಾಜ್ಯದ ಎಲ್ಲ APMCಗಳಲ್ಲಿ ತೊಗರಿ ಬೆಲೆ 130 ರೂಪಾಯಿಗೆ ಸಿಗ್ತದೆ, ಯಾರು ಬೇಕಾದ ಒಂದು APMCಯಿಂದ ಖರೀದಿ ಮಾಡ್ಬೋದು ಅಂತ ಹೇಳಿ ನಾವು ಬೆಂಗಳೂರು APMCಯಲ್ಲಿ ಒಂದು ಕಾರ್ಯ ಉದ್ಘಾಟನೆ ಮಾಡಿ ಎಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ 270 ಇದ್ದದ್ದು 120ಗೆ ಸೂಪರ್ ಮಾರ್ಕೆಟಲ್ಲಿ ಆಯಿತು ರೇಟ್. ನನಗೆ ಎಕಾನಮಿಕ್ ಟರ್ಮ್ಸ್ನಲ್ಲಿ ಕೇಳಿದರು ಡೆಲ್ಲಿಯಿಂದ ಫೋನ್ ಮಾಡಿ, ಅದೇಗೆ ಮಾರೆ ನಮ್ಮ ಬೇರೆ ರಾಜ್ಯದಲ್ಲಿ ಇಷ್ಟು 170ಯಲ್ಲಿದೆ, ನಿಮ್ಮಲ್ಲಿ 130 120 ಹೇಗೆ ಬಂದು ಮುಟ್ಟಿದೆ ಅಂತ ಹೇಳಿ. ನಾನು ಇದು ಹೇಳಿದಾಗ ನಾವು APMCಯಲ್ಲಿ ನಾವು ಅದನ್ನು ಓಪನ್ ಮಾರ್ಕೆಟಾಗಿ 130 ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿ ಮಗ ಆಟೋಮ್ಯಾಟಿಕ್ ಕಡಿಮೆ. ಯಾಕೆ ನೀವು 130ಗೆ APMC ಸಿಕ್ತಂತ ಹೇಳಿದಾಗ ಗ್ರಾಹಕರೆಲ್ಲ ಅಲ್ಲಿಗೆ ಹೋಗ್ತಾರೆ, ಡೈರೆಕ್ಟ್ ಸಣ್ಣ ಸಣ್ಣ ಅಂಗಡಿಯವರು ಇವರು ತಯಾರು ಹೋಗ್ತಾರೆ. ಸೊ ಇದು ಭವಿಷ್ಯದಲ್ಲಿ ಗ್ರಾಹಕರಿಗೆ ಕೂಡ ಇವತ್ತು ಪ್ರಾಬ್ಲಮ್ ಆಗ್ತದೆ, ಇವರು ಸ್ಟಾಕಿಸ್ಟ್ ಅದನ್ನು ಮಿಸ್ಯೂಸ್ ಮಾಡಿದಾಗ. ಮತ್ತು ಇದು ಸ್ಟೇಟ್ ಲಿಸ್ಟ್, ಇಟ್ ಇಸ್ ನಾಟ್ ಅ ಸೆಂಟ್ರಲ್, ಇದು ಸೆಂಟ್ರಲ್ ಲಿಸ್ಟ್. ಒಂದು ಗೌರ್ಮೆಂಟ್ ಪ್ರೋಗ್ರಾಮಲ್ಲಿ 3 ಲಿಸ್ಟ್ ಇದೆ. ಒನ್ ಇಸ್ ಸೆಂಟ್ರಲ್ ಲಿಸ್ಟ್, ಎಲ್ಲ ಅಲ್ಟಿಮೇಟ್ ಆಲ್ ಎಟ್ ದ ಡಿಸಿಷನ್, ಒಂದು ತೀರ್ಮಾನ ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ಬೇಕು ಅದರ ಬಗ್ಗೆ. ಇನ್ನೊಂದು ಸ್ಟೇಟ್ ಲಿಸ್ಟ್, ಅದರ ಎಲ್ಲ ವಿಚಾರನೂ ಕೂಡ ರಾಜ್ಯ ಸರ್ಕಾರವೇ ತಗೊಳ್ಬೇಕು. ಆ್ಯಂಡ್ ಇಸ್ ಕನ್ಕರೆಂಟ್ ಲಿಸ್ಟ್, ಅದು ಕೆಲವೊಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ ತಗೊಳ್ಬೇಕು. APMC ಎಲ್ಲವೂ ಕೂಡ ಇವತ್ತು ನಮ್ಮದು ಸ್ಟೇಟ್ ಲಿಸ್ಟಾಗಿ ಬರ್ತದೆ. ಅದಕ್ಕೆ ಸೆಂಟ್ರಲಿಂದ ಪ್ರೆಷರೈಸ್ ಮಾಡಿಕೊಂಡು ಅಲ್ಲಿಂದ ಲೆಟರ್ ತಂದು ಆದೇಶ ಮಾಡಿ ಒತ್ತಾಯ ಮಾಡಿಸಿ ಆದೇಶ ಮಾಡಿಸೋದಾದರೆ ಇದರ ಹಿಂದಿರೋ ಉದ್ದೇಶ ಅಂತ ಹೇಳಿದರೆ, ಈ ದೇಶದ ಕೆಲವು ಕೈಗಾರಿಕಾ ಉದ್ಯಮಿಗಳು ಬಹುಶಃ ಭವಿಷ್ಯ ದಿನಗಳಲ್ಲಿ ಈ ರಾಜ್ಯದ
ಈ ಒಂದು ನಮ್ಮ ಅಗ್ರಿಕಲ್ಚರ್ ಸಿಸ್ಟಮ್ ಏನಿದೆ ಅದರಲ್ಲಿ ಬಹುಶಃ ಇವತ್ತು ತೊಡಗಿಸ್ಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇವತ್ತು ಕೊಡುವಂಥದ್ದು. ಸೊ ಇದನ್ನು ನಾವು ತೀವ್ರವಾಗಿ ಇವತ್ತು ನಾವು ಖಂಡಿಸ್ತೇವೆ. ಸರ್ಕಾರ ಇವತ್ತು ಹೇಳ್ತದೆ, ಯಾರು ಹೇಳಿದ್ದು, ರೈತರ ಹತ್ರ ಹೋಗಿ ರೈತರಿಗೆ ಎಲ್ಲಿಯೂ ಕೂಡ ಅವನ ಬೆಲೆ ಮಾರುವಂಥ ಒಂದು ಅವಕಾಶನ ಮಾಡಿ ಕೊಟ್ಟಿದ್ದೇವೆ ಅಂತೇಳಿ. ರೈತರಿಗೆ ಎಲ್ಲಿಯೂ ಕೂಡ ಹೋಗಿ ತಮ್ಮ ಆ ಒಂದು ಬೆಲೆಯನ್ನು ಮಾರುವಂಥ ಅವಕಾಶ ಅಂತೇಳಿ. ನಾನಿವತ್ತು ಹೇಳ್ತೇನೆ, ರೈತರು ಅವರು ಬೆಳೆದಂಥ ಬೆಳೆಗಳನ್ನು ಎಲ್ಲಿಯೂ ಕೂಡ ಮಾರ್ಬೋದು ಅಂತೇಳಿ ಹಿಂದೆ ಕಾಂಗ್ರೆಸ್ ಸರ್ಕಾರವೇ ಅದಕ್ಕೆ ಆದೇಶ ಕೊಟ್ಟಿದೆ, ಅವಕಾಶ ಮಾಡಿ ಕೊಟ್ಟಿದೆ. ಆದರೆ ಟ್ರೇಡರ್ಸ್, ವ್ಯಾಪಾರಸ್ಥರು ಎಲ್ಲಿ ಹೋಗಿ ಕೂಡ ವ್ಯಾಪಾರ ಮಾಡಲಿಕ್ಕಿಲ್ಲ ಅಂತೇಳಿ ಆ್ಯಕ್ಟ್ ತಂದದ್ದು APMC. ರೈತರ ಹಿಂದೆ ಕೂಡ ಎಲ್ಲಿ ಹೋಗಿ ಬೇಗ ಕೊಡ್ಬೋದಿತ್ತು ಅವ್ರಿಗೆ ಬೇಕಾದ ಕಡೆ, ಅದಕ್ಕೆ ಅಭ್ಯಂತರ ಇಲ್ಲ. ಅದು ವ್ಯಾಪಾರ ನೇರವಾಗಿ ಎಲ್ಲಿ ಕೂಡ ಹೋಗಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅದಕ್ಕೆ APMC ಆ್ಯಡ್ ಮಾಡಿದ್ದು. ಯಾಕೆ APMCಯಲ್ಲಿ ಆದರೆ ಒಂದು ನಿಮಗೆ ಮಾರ್ಕೆಟಿಂಗ್ ಪ್ರೈಸ್ ಗೊತ್ತಾಗ್ತದೆ, ಪೇಮೆಂಟ್ ಇದೆ. ಇಲ್ಲಿಯ ವಸ್ತುಗಳನ್ನು ಬಾಂಬೆಯವ್ರು ತಗೊಳ್ಬೋದು, ಬೆಂಗಳೂರಿನವರು ಇಲ್ಲಿಯವ್ರು ತಗೊಳ್ಬೋದು ವ್ಯಾಪಾರಸ್ಥರು. ಪ್ಲಸ್ ಈ ಪ್ರೊಕ್ಯೂಮ್ ಇಲ್ಲದಿದ್ದಕ್ಕೆ ಅಲ್ಲಿ ಆಕ್ಷನ್ ಆದಾಗ ಅದೊಂದು ವ್ಯಾಲ್ಯೂ ರೇಟ್ ಗೊತ್ತಾಗ್ತದೆ, ಎಷ್ಟಿದೆ ಅಂತ ರೈತನಿಗೆ ಒಂದು ರೇಟ್ ಗೊತ್ತಾಗ್ತದೆ. ಎರಡನೇದು, ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಲ್ಲಿ ಮೋಸ ಮಾಡಲಿಕ್ಕಿಲ್ಲ ರೈತರಿಗೆ. ಅಲ್ಲಿ ಲೀಸ್ಟ್, ನಮ್ಮ ಕ್ವಾಲಿಟಿ ಲೀಸ್ಟ್ ಮತ್ತು ಕ್ವಾಂಟಿಟಿ ಲೀಸ್ಟ್ ಕೊಡ್ತಾರೆ. ಅದರ ಪ್ರಕಾರ ಎಲೆಕ್ಟ್ರಾನಿಕ್ ವೇಯಿಂಗ್ ಮಿಷಿನ್ಸ್ ಇರ್ತದೆ. ಇವತ್ತು ನೇರವಾಗಿ ಅವರು ರೈತರ ಹತ್ರ ಹೋದರೆ ಏನು ಕಾಂಪಿಟೇಟಿವ್ ರೇಟ್ ಇರ್ತದೆ, ಈ ಟ್ರೇಡರ್ ಹೇಳಿದ ರೇಟಿಗೆ ಅವನು ಕೊಡಬೇಕಾಗ್ತದೆ. ಅವನು ಹೊರಗಿನ ಜಾಸ್ತಿ ರೇಟ್ ಅಷ್ಟು ಗೊತ್ತಿರೋಂಥ ಪರಿಸ್ಥಿತಿ ಇಲ್ಲ. ಮೂರನೇದು ಯಾವುದು, ಎಲ್ಲಿ ಅಲ್ಲಲ್ಲ ಸರ್ಕಾರದಿಂದ ಅದನ್ನು ನಾನು ಹೇಳುವುದಲ್ಲ, ಸರ್ಕಾರದಿಂದ ಬರೋದು ನೋಡಿ, ನಿಮಗೆ ಆವತ್ತಿನ ರೇಟ್ ಯಾವುದು ರೈತನಿಗೆ ಹೇಗೆ ಗೊತ್ತಾಗ್ತದೆ? ಆವತ್ತಿನ ರೇಟ್ ಒಂದು ಇಟ್ಸ್ ಹಿಡನ್ ಎಜೆಂಡಾ. ಇನ್ನು ಮುಂದಕ್ಕೆ ಏನಾಗ್ತದೆ ಅಂತೇಳಿ, ನಾನೊಬ್ಬ ರೈತನ ನನ್ನ ಟ್ರೇಡರ್ ಬಂದರೆ ಅವನೇ ಬರ್ತಾನೆ, ಅವನು 1 ವರ್ಷ ಮುಂಚೆ ನಮಗೆ ಅಡ್ವಾನ್ಸ್ ಕೊಡ್ತಾನೆ, ಅದನ್ನು ತೆಕೊಂಡು ಬೆಳೆದು ಅವನು ಹೇಳುವಂಥ ರೇಟಿಗೆ ನಾವು ಪರಿಸ್ಥಿತಿ ಮುಡ್ತದೆ. ಯಾವುದು ಎಲ್ಲಿ ಆಗ್ತದೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಷ್ಟೇನು ಆಗ್ತದೆ, ಎಲ್ಲಿ ಆಗ್ತದೆ, ಎಲ್ಲಿ, ಎಷ್ಟು ಕಡೆ ಒಂದು ಇಲ್ಲ. ಅದನ್ನು ನೋಡಿ, ಈ ರೀತಿ ಆಗೋದನ್ನೇ ಇವತ್ತು ತಪ್ಪಿಸಲಿಕ್ಕೆ. ಥರ್ಡ್ ಈಸ್ ಚೇಂಜಸ್ ಅಂದರೆ ಇಟ್ ಈಸ್ ಟ್ರೇಡರ್ಸ್ ಫ್ರೆಂಡ್ಲಿ, ನಾಟ್ ನಿಮ್ಮ ಫಾರ್ಮರ್ಸ್ ಫ್ರೆಂಡ್ಲಿ. ರಿಫಾರ್ಮ್ಸ್ ತರಲಿ, ಅದಕ್ಕೆ ನಾವು ಸಂತೋಷ. ರಿಫಾರ್ಮ್ಸ್ ಬೇಕು, APMC ರಿಫಾರ್ಮ್ಸ್ ಬೇಕು, ಇನ್ನೊಂದು ರಿಫಾರ್ಮ್ಸ್ ಬೇಕು. ಬಟ್ ದ ರಿಫಾರ್ಮ್ ಶುಡ್ ಬೆನಿಫಿಟ್ ದಿ ಫಾರ್ಮರ್ಸ್, ನಾಟ್ ದಿ ಟ್ರೇಡರ್ಸ್. ಇವತ್ತೊಂದು ಉದಾಹರಣೆ ಕೊಡ್ತೇನೆ. ಅವರ ಸೆಸ್ ಇದೆ ಅಲ್ಲ, 1 ರೂಪಾಯಿ ಇತ್ತು ಸೆಸ್, ದೇ ಹ್ಯಾವ್ ರೆಡ್ಯೂಸ್ ಟು 35 ಪೈಸಾ. ನಮ್ಮ ರಾಜ್ಯದ ಟೋಟಲ್ APMCಯಲ್ಲಿ ವಾರ್ಷಿಕವಾಗಿ ಸುಮಾರು 650 ಕೋಟಿ ರೂಪಾಯಿ ನಮ್ಮ ಸೆಸ್. ಇವಾಗ ಅದು ಎಷ್ಟಕ್ಕೆ ಬಂದು ನಿಲ್ತದೆ ಅಂತ ಹೇಳಿದರೆ, ಬರೀ 150 ಕೋಟಿಗೆ ಬಂದು ನಿಲ್ತದೆ. ನಾನು ನಿಮ್ಮ ಮುಖಾಂತರ ಕೇಳುವಂಥದ್ದು, ಈ 500 ಕೋಟಿ ಉಳಿತಾಯ ಆಯ್ತಲ್ಲ, ಫಾರ್ಮರ್ಸ್ಗೆ ಅನ್ನೋದು ಉಳಿತಾಯ ಆಯಿತಾ, ಅಥವಾ APMCಗೆ ಉಳಿತಾಯ ಆಯಿತಾ? APMCಗಿದಲ್ಲಿ ಏನೂ ಇಲ್ಲ, 500 ಕೋಟಿಯಲ್ಲಿ ಈ ರೈತನಿಗೆ ಕೂಡ ಏನಿಲ್ಲ, ಲಾಭ ಆದೋದು ಈ ಟ್ರೇಡರ್ಸ್ಗೆ. ಅದು ಯಾವ ವರ್ಷಿಡಾಗೆ ಮಾಡ್ತಾ ಇದ್ರಾ ನೋಡಿ, ಅದು ಇನ್ನೂ ವರ್ಷ ಇದೆ. ಅಲ್ಲ ಅದು ಯಾವಾಗ ನೋಡಿ, ಯಾವಾಗ ನ್ಯಾಷನಲಿ ರೇಟ್ ಕೊರಡಿ ಆಗ್ತದೆ ಆವಾಗ ಮಾತ್ರ ವರ್ಷಕ್ಕೆ 1 ಸಲ 2 ಸತಿ ಹೊರತು ಇರಲಿ. ಅಲ್ಲ ಅದು ಈಗ ಅದು ಟ್ರೇಡರ್ಸ್ ಹ್ಯಾವ್ ಟು ಟ್ರೇಡ್ ಆನ್ APMC ಅಂತಿತ್ತಾ ಅಲ್ವಾ? ಯಾಕೆ ರೈತರಿಗೆ ಮೋಸ ಆಗಬಾರ್ದು ಅವ್ರು ನೋಡಿ. ವ್ಯತ್ಯಾಸ ನೋಡಿ, ಯಾವುದೇ ಒಂದು ಸಿಸ್ಟಮ್. ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತು ಮರ ಕದ್ದಿದ ನನಗೆ ಪೊಲೀಸ್ ಸ್ಟೇಷನ್ ಬೇಡವಾಗಾದರೆ ಬೇಕಲ್ಲ, ನೀವು ಎಷ್ಟೇ ನೀವು ಸೆಕ್ಯೂರಿಟಿ CCTV ಇಟ್ಟರು ಕೂಡ ಅಲ್ಲ. ನಾನು ಹೇಳ್ತೇನೆ, ಕೆಲವೊಂದು ಕಡೆ ಕಾಲ್ತನ ಮಾಡ್ತಾರೆ, ಅದಕ್ಕೆ ಅರ್ಥ ಬೇಡವಾ? ಈಗ ಅಲ್ಲ, ಅದೇನು
ಹಿಂದೇನಿತ್ತು ಅಂತ ಹೇಳಿದರೆ ಒಂದು ಟ್ರೇಡರ್ಸ್ ಮತ್ತು ಫಾರ್ಮರ್ಸ್ಗೆ ಒಂದು ರೈತನಿಗೆ ಮತ್ತು ಒಂದು ಈ ವ್ಯಾಪಾರಸ್ಥರಿಗೆ ಏನೋ ಸಮಸ್ಯೆ ಆಗಿ ವ್ಯಾಪಾರಸ್ಥರು ರೈತನಿಗೆ ಮೋಸ ಮಾಡಿದರೆ APMCಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ APMC ಅಧಿಕಾರಿ ಹೋಗಿ ತನಿಖೆ ಮಾಡೋದು ಪವರ್ ಇತ್ತು. ಇಟ್ಸ್ ಪ್ರಾಕ್ಟಿಕಲ್. ಅಲ್ಲೇ ಇಲ್ಲ ನೋಡಿ. ಹಾಂ ಅಲ್ಲ ತೊಗರಿ ಬೇಳೆಯಲ್ಲಿ APMC ಇದ್ದ ಕಾರಣ ನಮ್ಗೆ ಪ್ರಯೋಜನ ಆಯ್ತು ಅವಾಗ. ಇದು ನೋಡಿ ಯಾವುದು 100% ಅಲ್ಲ. ಹಾಂ ಅಲ್ಲ ನಾವು ಅದೇ ನಾನು ಹೇಳ್ದಲ್ಲ, ನೀವು ಸ್ಟ್ರೇ ಇನ್ಸ್ಟೆಂಟ್ ಹಿಡ್ಕೊಂಡು ಬೇಡ ಅಂತ ಹೇಳಿ ನೋಡಿ ಪ್ರತಿ ವರ್ಷ ಹಂಗೆ ಇವತ್ತಾಯ್ತಾ ನಿನ್ನೆ ಆಯ್ತಾ ಯಾವಾಗಾಯ್ತು ನೋಡಿ ಕೇಳಿ ಯಾವಾಗ ಆಗ್ತದೆ. ಈ ಪ್ರೈಸ್ ಎಲ್ಲ ಕಂಟ್ರೋಲ್ ಮತ್ತು ಕ್ವಾಲಿಟಿ ಶುಡ್ ಬಿ ದೇರ್. ನೀವು ಇನ್ನೊಂದೇನಂತ ಹೇಳಿದರೆ ನೀವು APMC ತಗೊಂಡೋದಾಗ ಒಂದು ವಸ್ತುಗಳನ್ನು ನಿಮ್ಮ ಬೆಸ್ಟ್ ಕ್ವಾಲಿಟಿ ಗ್ರೇಡಿಂಗ್ ಆಗ್ತದೆ, ಸೆಕೆಂಡ್ ಕ್ವಾಲಿಟಿ ಗ್ರೇಡಿಂಗ್ ಆಗ್ತದೆ, ಬೆಸ್ಟ್ ಕ್ವಾಲಿಟಿಗೆ ಬೆಸ್ಟ್ ರೇಟ್ ಇರ್ತದೆ, ಸೆಕೆಂಡ್ ಕ್ವಾಲಿಟಿಗೆ ಸೆಕೆಂಡ್ ಸಿಗ್ತದೆ. ಇಲ್ಲಿ ಏನಾದರೂ ನೀವು ಟ್ರೇಡರ್ಸ್ ಅವರು ರೈತರ ಹತ್ರ ಹೋದರೆ ಅವನು ಸೆಕೆಂಡ್ ಕ್ವಾಲಿಟಿಯನ್ನು ಎಲ್ಲ ಹಿಡ್ಕೊಂಡು ರೇಟಲ್ಲಿ ಆರ್ಗ್ಯುಮೆಂಟ್ ಮಾಡಿ ಸೂಕ್ತವಾದ ಬೆಲೆ ಸಿಕ್ಕುವಂಥ ಪರಿಸ್ಥಿತಿ ಕೂಡ ಆಗೋದಿಲ್ಲ. ನೀವು ಹೇಳ್ತೀರಿ APMC ಇದೆ ರದ್ದಾಗಲಿಲ್ಲ ಇದೆ ಅಂತ ಹೇಳ್ತೀರಿ ಅಲ್ವಾ, ಅದನ್ನು ಹೇಳ್ತಾರೆ. APMC ರದ್ದಾಗಲಿಲ್ಲ, APMC ರದ್ದಾಗದಿದ್ದರೆ ಟ್ರೇಡರ್ಸ್ ಯಾರು ಹೋಗ್ತಾನೆ ಅಲ್ಲಿ? ಟ್ರೇಡರ್ಸ್ ಹೋದ್ರಲ್ಲ ರೈತನ ವ್ಯಾಪಾರಿಗೆ ಆಗೋದು, ಅಲ್ಲಿ ವ್ಯಾಪಾರಸ್ಥನೇ ಹೋಗೋದಿಲ್ಲ. ಅಲ್ಲ ನಾವು ಕೆಲವು ಮುಖ್ಯಮಂತ್ರಿಗಳ ಹತ್ರ ಕೇಂದ್ರ ಸರ್ಕಾರ ಒತ್ತಡಕ್ಕೆ ಇದನ್ನು ಆರ್ಡಿನೆನ್ಸ್ ಪಾಸ್ ಮಾಡುವಂಥ ಅಗತ್ಯತೆ ಏನಿತ್ತು? ನಾವು ಇವತ್ತು ಸರ್ಕಾರದ ಕೇಳ್ತೇವೆ, ಕೋವಿಡ್ ಪೀರಿಯಡ್ ಸಂದರ್ಭದಲ್ಲಿ ಕೊರೋನಾಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಚರ್ಚೆ ಆಗಿ ಇವತ್ತು ಅದನ್ನು ನಾವು ನಿಗ್ರಹಿಸುವ ಬದಲು ಇಂಥ ಆರ್ಡಿನೆನ್ಸ್ ಯಾರಾದರೂ ರೈತರು ಕೇಳಿದ್ದಾರಾ? ಈ ಆರ್ಡಿನೆನ್ಸ್ ಪಾಸ್ ಮಾಡೋ ಮುಂಚೆ ನೀವು ರೈತರ ಮುಖಂಡಗಳನ್ನು ಅಥವಾ ಸರ್ವಪಕ್ಷ ಸಭೆಯನ್ನು ಅಥವಾ ಅಸೆಂಬ್ಲಿ ಇದನ್ನು ಯಾಕೆ ನೀವು ಚರ್ಚೆ ಮಾಡಲಿಲ್ಲ? ಇದೊಂದು ಸ್ಟೇಟ್ ಲಿಸ್ಟ್ ಆದಾಗ ವೈ ಆರ್ ಅಲೌಡ್ ದಿ ಸೆಂಟ್ರಲ್ ಟು ಇಂಟರ್ಫಿಯರ್ ಇನ್ ದ ಸ್ಟೇಟ್ ಮ್ಯಾಟರ್ಸ್? ಇದಕ್ಕೆ ಅವರು ಉತ್ತರ ಕೊಡಲಿ. ಆಯ್ತು, ನಾವು ಕೆಲವು ಉತ್ತರ ಕೊಡಲಿ. ಡಿಸ್ಕಷನ್ ಏನಿದೆ ಇಟ್ ಇಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್. ಇದು ಕ್ಲಿಯರ್ ಆಗಿ ಕಾರ್ಪೊರೇಟ್ ಸೆಕ್ಟರ್ಗೆ ಪ್ರಯೋಜನವಾಗಲಿಕ್ಕೆ ಮಾಡುವಂಥ ವಿಚಾರ, ಕ್ಲಿಯರ್ ಕಟ್ಟಾಗಿ. ಭೂ ಸುಧಾರಣಾ ಕಾನೂನು ಕೊಡೆಯೋದು ಹಾಗೆ. ಹಿಂದೆ ಕೂಡ ಯಾರು ಉಳುವತ್ತಿದ್ದಾನ ಅವನೇ ಒಡೆಯನಾಗಬೇಕಂತ ಒಂದು ಯೋಜನೆ ಕಾಂಗ್ರೆಸ್ ತಂದಿತ್ತು. ಈಗ ಉಳುವವನೇ ಹೋಗಿ ಉಳ್ಳವನೇ ಒಡೆಯಾಗುವಂಥ ಪರಿಸ್ಥಿತಿ ಆಗ್ತದೆ ಭವಿಷ್ಯ ದಿನಗಳಲ್ಲಿ. ಯಾರ ಹತ್ರ ದುಡ್ಡಿದ್ದೆ ಅವನೇ ಒಡೆಯ. ಇದನ್ನು ಯಾಕೆ ಬೇಕು ಇದರಲ್ಲಿ? ಇವತ್ತು ಯಾರು ದೊಡ್ಡ ಇತ್ತು ನೋಡಿ, ಇಡೀ ನಮ್ಮ ಏರ್ಪೋರ್ಟನ್ನು ಮಾರಿಬಿಟ್ಟೆವು. NMBD ನಾವು ಖಾಸಗೀಕರಣ ಮಾಡಿದೆವು. ರೈಲ್ವೆ ಇದನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ. BPCL ಅಂತ ಆಯಿಲ್ ಕಂಪನಿ ಇವತ್ತು ಪ್ರೈವೇಟ್ ಸೆಕ್ಟರ್ ಹೋಯ್ತು. ಯಾರಿಗೋಯ್ತು? ಒಂದೇ 4-5 ಜನ ಶ್ರೀಮಂತರಿಗೆ ಮಾತ್ರ ಹೋಯ್ತಲ್ಲದೆ ನಮ್ಮ HAL ಮಾಡಬೇಕಿತ್ತು ರಫೇಲ್ ಫ್ಲೈಟ್, ಇದನ್ನು ಅಂಬಾನಿ ಮಾಡ್ತಿದ್ದಾನೆ. ಈಗ ಯಾವುದು ಇವತ್ತು ನಮ್ಮ ಆ ಒಂದು ವಿಚಾರ ಇತ್ತು, ಒಂದು ಕೆಲವು ವ್ಯಕ್ತಿಗಳು ಎಲ್ಲವೂ ಕೂಡ ನಿಭಾಯಿಸುವಂಥ ಪರಿಸ್ಥಿತಿ ಮಿಂಚಿನಲ್ಲಿ ಬರ್ತದೆ. ಇವತ್ತು ನಮ್ಮ ದೇಶದ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಏನಾಗಿದೆ? ನಾವು ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಕೆಳಗೆ ಹೋಗ್ತಾ ಇದ್ದೇವೆ. ಯಾವುದ್ರಲ್ಲಿ ನಾವು ಮೇಲೆ ಬರ್ತಿದ್ದೇವೆ? 27ನೇ ಸ್ಥಾನದಲ್ಲಿದ್ದಂಥ ರಿಲಯನ್ಸ್ ಅಥವಾ 30ನೇ ಸ್ಥಾನದಂಥ ಬೇರೆ ಬೇರೆ ಕಂಪನಿಗಳು ಅವರು ವಿಶ್ವದಲ್ಲಿ 3ನೇ ಮತ್ತು 4ನೇ 5ನೇ ಸ್ಥಾನಕ್ಕೆ ಬಂದು ಮುಟ್ಟಿದ್ದಾರೆ. ಈ ಪ್ರೈವೇಟ್ ಕಂಪನಿಗಳು ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ಆಗುವಂಥ ಪರಿಸ್ಥಿತಿಯಾಗಿ ಹೊರತು ಈ ದೇಶ ಜನಸಮಯ ಶ್ರೀಮಂತ ಆಗುವಂಥ ಪರಿಸ್ಥಿತಿ ಆಗಲಿಲ್ಲ. ಸೊ ಇದನ್ನೆಲ್ಲ ಕೂಡ ಜನತೆ ಇವತ್ತು ಆಲೋಚನೆ ಮಾಡಬೇಕು. ಈ ರೀತಿ ಜನರನ್ನು ಶೋಷಣೆ ಮಾಡಿ ಜನರನ್ನು ಭಾವನಾತ್ಮಕ ಅಂತ ವಿಚಾರ ಇವತ್ತು ಮೋಸ ಮಾಡಿಕೊಂಡು ಭವಿಷ್ಯದ ಭಾರತಕ್ಕೆ ಮಾರಕ ಆಗುವಂಥ ಸರ್ಕಾರದ ಜನ ಎದ್ದೇಳುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಏನಾದರೂ ಜಾಸ್ತಿ ಅವಕಾಶ ಮಾಡಿ ಕೊಟ್ಟರೆ ಬಹುಶಃ ಭಾರತಕ್ಕೆ ಭವಿಷ್ಯ ಇಲ್ಲದ ರೀತಿಯಂಥ ಕೆಲಸವನ್ನು ಇವತ್ತು ಮಾಡ್ತಾರೆ. ನೋಡಿ, ಇದು BJPಯ ಅಪಪ್ರಚಾರದ ಒಂದು ಭಾಗ. ಇಡೀ ದೇಶದಲ್ಲೇ ರೈತರು ಇವತ್ತು ಎದ್ದೇಳಿಕೊಂಡು ಇವತ್ತು ಪ್ರತಿಭಟನೆ ಹೊರತು ಮಾಡ್ತಾ ಇದ್ದಾರೆ. ಈ ಸಂದರ್ಭ ನಾನು ಮೊನ್ನೆ ನೋಡಿದೆ, ಪುತ್ತೂರಿನೊಂದು
ಲೋಕಲ್ ಪತ್ರಿಕೆಯಲ್ಲಿ ಬಂದದ್ದು ಕುಮ್ಕಿಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಂತೇಳಿ, ಅದನ್ನೇ ಇಟ್ಕೊಂಡು ರೈತ ವಿರೋಧಿ ಅಂತೇಳಿ ಇವರ ಸಾಮಾಜಿಕ ಜಾಲತಾಣದಲ್ಲಿ ನಾನು BJPಯವರ ಅಪಪ್ರಚಾರ ನೋಡಿದ್ದೇನೆ. ನಾನು ಭಾಳ ಸ್ಪಷ್ಟನೆ ಹೇಳುವಂಥದ್ದು, ಅವತ್ತು ನಾನು ಎಂದೂ ಕೂಡ ಕುಮ್ಕಿ ಅದರ ಬಗ್ಗೆ ನಾನು ವಿರೋಧ ಮಾತಾಡಲಿಲ್ಲ. ನಾನು ಮಾತಾಡಿದೆ ಯಾವುದಂತ ಹೇಳಿದರೆ, ಈ ಸಬ್ಜೆಕ್ಟ್ ಬಂದಾಗ ಇವತ್ತು ಜನಸಾಮಾನ್ಯರು 3 ಸೆನ್ಸ್ ಜಾಗೆಗೆ ಇವತ್ತು ಕಷ್ಟಪಡ್ತಿದ್ದಾರೆ. ನಮಗೊಂದು ಬಡವಣಿಗೆ ಇವತ್ತು 5 ಸೆನ್ಸ್ ಜಾಗ ಕೊಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಎಷ್ಟೇ ಕಡುಬಡವರು ಒಂದು ರೂಮಿನಲ್ಲಿ ಬಾಡಿಗೆಗೆ ಇವತ್ತು ಕೂತ್ಕೊಂಡು ಒಂದು 3 ಸೆನ್ಸ್ ಅಥವಾ 5 ಸೆನ್ಸ್ ಜಾಗ ಇಲ್ಲದೆ ಕಣ್ಣೀರನ್ನು ಸುರಿಸ್ತಿದ್ದಾರೆ. ಅವರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು. ನಾವು ಎಕರೆಗಟ್ಟಲೆ ಇದ್ದವರಿಗೆ ಇನ್ನೊಂದು ಎಕರೆ ಕೊಡಲಿಕ್ಕೆ ನಾವು ಚರ್ಚೆ ಮಾಡ್ತಿದ್ದೇವೆ, ಏನೋ ಬೇಡ ಅಂತ ಹೇಳಿಲ್ಲ ಅದಕ್ಕೆ. ಆದರೆ ಅದರ ಜೊತೆಯಲ್ಲಿ 1 ಸೆನ್ಸು ಕೂಡ ಇಲ್ಲದವನ ಬಗ್ಗೆ ಚರ್ಚೆ ಮಾಡಲಿ ಅಂತ ನನ್ನ ಒಂದು ಸಲಹೆ ನಾನು ಇವತ್ತು ಕೊಟ್ಟಿದ್ದೇನೆ. ಎಲ್ಲಿಯೂ ಕೂಡ ಇದಕ್ಕೆ ವಿರೋಧ ಅಂತ ಇವತ್ತು ಮಾಡಲಿಲ್ಲ. ಆದಾಗ ಇದೆಲ್ಲ ಕೂಡ ಅವರ ಅಪಪ್ರಚಾರದ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೇನೆ. ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಮಮತಾ ಗಟ್ಟಿ ಸುದ್ದಿಗೋಷ್ಠಿ ಒಟ್ಟಿಗೆ ಎತ್ತರು.